ಸುದ್ದಿ ಇಲ್ಲ. ಎಂತ ಕನಸು ಮಾಡಿ ಅದೇ ಅಭ್ಯಾಸ ಆಗಿದೆ ಅವರಿಗೆ. ನೋಡಿ ನಾನು ಗುಟ್ಟು ತಿಳ್ಕೊಂಡಿದ್ದಾಳೆ ಅವಳು. ಹೌದು. ನನಗೆ ಎಷ್ಟೇ ಸಿಟ್ಟು ಬರಲಿ ಅಲ್ಲಿ ಒಂದು ಹೀಗಂದ್ರೆ ಸಾಕು. ನೆನಪಾದ್ರೆ ಮತ್ತೆ ಹೀಗೆ ಅವಳು ಯಾವಾಗ ಹೀಗಂತಲ್ಲೇ ನೀನ್ ನೆನಪು ಮಾಡುದು ಒಂದೇ ಅಲ್ಲ. ಇವತ್ತು ಸಿಟ್ಟನ್ನ ಕ್ರಯ ಕೊಟ್ಟು ತಗೊಂಡಿದ್ದೇನೆ ನಾನು. ಎಷ್ಟೊತ್ತಿಗೂ ಕಡಿಮೆ ಆಗುವುದೇ ಇಲ್ಲ, ಇಳಿಯುವುದೇ ಇಲ್ಲ. ಆ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಬರ್ಲಿ ಅವಳು ನೋಡ್ಬಾ. ಇವತ್ತೆನ್ಪಾಯ್ತು ನಿನಗೆ? ನೀ ಮದುವೆ ಆದದ್ದು, ನಿನಗೊಂದು ಗಂಡಿದ್ದದ್ದು, ಗಂಡ ನೀವೊಂದು ಮನೆ ಇದ್ದದ್ದು, ಮನೇಲಿ ಇಷ್ಟೊತ್ತಿಗೆ ಎತ್ತ ಅನ್ನೋದು ನೀ ಇವತ್ತು ಗೊತ್ತಾಯ್ತಾ? ನನ್ನ ಮೈ ಮುಟ್ಟ್ಯಾ? ನನ್ನ ಮೈ ಮುಟ್ಬೇಡ. ಅಷ್ಟು ಮನಸ್ಸಿದ್ರೆ ನನ್ನ ಮೈ ಮುಟ್ಬೇಡ. ಸಿಟ್ಟರ ಕೈ ಯಾವ ಬದಿಗೆ ಹೋದಷ್ಟೇ. ಅಯ್ಯೋ ಸ್ವಾಮಿ, ಅದಲ್ಲ ನಿಮ್ಗೇನಾಯ್ತು? ಅವರು ಒಯ್ ಒಯ್ ನೀವು ಹಾರಲ್ಲಿ ಬೀಳ್ತಾ ಇದ್ದೀರಾ ಹಾಗೆ. ಇಷ್ಟು ದಿವಸ ಹಾಗಲ್ಲ. ದೂರ ನಿಟ್ಕೋ. ಸ್ವಲ್ಪ ಸುಮ್ಮನಿರ್ತೀರಾ? ನಾನು ಹೇಳ್ಬೇಕಿತ್ತು ನೀವಂತ ಹೇಳೋದು. ನೀ ಎಂತ ಹೇಳ್ತೇನೆ? ಹೇಳಲಿಕ್ಕೆ ತಿಂಗಳಲ್ಲಿ 22 ದಿವಸ ಅಪ್ರೂವಲ್ಲೇ ಇದ್ರೆ ಹೇಳೋದು ಯಾವಾಗ? ಅದಕ್ಕೆ ನೀವು ಹೇಳುತ್ತಾ? ಮತ್ತೆ ಅದಲ್ಲ ಸ್ವಾಮಿ, ನೀವ್ ಯಾರ? ನನ್ನ ರಮಣ, ಕಾಂತ ನಿನ್ನೆ ಕಾಣ್ತ ಇಲ್ಲ. ಹೌದಲ್ಲ? ಗಂಡನ ಮನೆ ಇದ್ದದ್ದು ಇವತ್ತು ನೆನಪಾಯ್ತಾ? 8 ದಿವಸ ಆಯ್ತು ಹೋಗಿ ನೀನು. ನೋಡು, ಇಲ್ಲೆಲ್ಲ ನಡಿ ನಿನ್ನ ಗಂಡನ ಮನೆಗೆ ಹೋಗಿ. ಯಾವತ್ತು ನಾನು ಬರುವಾಗ ಎಷ್ಟು ಹೊತ್ತಿಗೆ ನನ್ನ ಹೆಂಡತಿ ಬರ್ತಾಳೆ ಎನ್ನುವುದಾಗಿ ಆ ದಾರಿಯೋ ಈ ದಾರಿಯೋ ಕಾಯ್ತಾ ಇರುವವರು. ನಿಮ್ಗೆ ಸ್ವಾಗತ ಮಾಡ್ಲಿಕ್ಕೆ ಮಂಗಳಾರತಿ ಎಲ್ಲ ಸಿದ್ಧ ಮಾಡ್ಕೊಂಡು ಇರ್ತಿದ್ದೀರ ಅಲ್ವಾ? ಹಾಗಲ್ಲ, ಸುದ್ದಿ ಹೇಳದೆ ಅಪ್ಪನಿಗೆ ಹೋದವಳು ನೀನು. ಎಷ್ಟು ದಿವಸ ಆಯ್ತು? ಯಾಕೆ ನನಗೆ ಹೇಳದೆ ಹೋದೆ ನೀನು? ಹೇಳಿದ್ ಬಿಡ, ಅಪ್ಪನಿಗೆ ಹೇಳಿ. ಆ ಕಾರಣಕ್ಕಾಗಿ ನೀವು ಸಿಟ್ಟು ಬಂದದ್ದ? ಮತ್ತೆ ಸ್ವಲ್ಪ ಸುಮ್ಮನಿರ್ತೀರ ನೀವು. ನೀವು ಸಿಟ್ಟು ಮಾಡಿಕೊಳ್ಳುವ ಹಾಗೆ ಇಲ್ಲ. ಆ ಕಾರಣಕ್ಕಾಗಿ ಕೈ ಮುಟ್ಟಿ ನನ್ನ ಸಿಟ್ಟನ್ನು ದೂರ ಮಾಡ್ತಾ ಇದ್ದೀಯಾ? ನೀವು ಸಿಟ್ಟು ಮಾಡ್ಕೊಳ್ಳುವುದು ಯಾಕೆ? ಈಗ ವಿಷಯ ನಿಮ್ಮನ್ನ ಹೇಳಿ ಹೋಗ್ಲಿಲ್ಲ ಅಂತ ಸಿಟ್ಟು ಬಂದಿದ್ದಾರೆ. ಹೇಳಿಲ್ಲ. ಹೇಳುವಾಗ ನೀವು ಮನೇಲಿ ಇದ್ರೆ ನಾನು ಹೋಗುವಾಗ ನಾ ಎಲ್ಲ ಹೋಗಿದ್ದೆ. ನಾನು ಇಲ್ಲಿ ಬಿಟ್ಟರೆ ಇನ್ನೆಲ್ಲ ಹೊಳೆ ಬದಿಗೆ ಅದು ಇರೋದು ಅದು ನನಗೆ ಗೊತ್ತುಂಟು. ಅಲ್ಲಿ ಬಂದು ಹೇಳಬೇಕಿತ್ತು. ಅವತ್ತು ಏನಾಯ್ತು ಗೊತ್ತುಂಟಾ? ನೀ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ನಾನು ಅಪ್ಪರ ಮನೆಗೆ ಹೋಗಿ ಅವತ್ತು ಅವರ ಮನೆಗೆ ಹೋಗಿ 7 ದಿನ ಆಯ್ತು. 7 ದಿವಸ
ಹೆಚ್ಚಾಯ್ತು ಮರಕ್ಕೆ 14-15 ದಿನ ಅಷ್ಟೆಲ್ಲ ದಿನ ಆಯ್ತಾ? ಈಗ ಅದೇ. ನನಗೆ ಗೊತ್ತಾಗ್ಲಿಲ್ಲ ಬಿಡಿ. ಹೇ. ಹಾ ಹಾ ಏನಾಯ್ತು? 15 ದಿನದ ಹಿಂದೆ ಏನಾಗಿತ್ತು ಗೊತ್ತುಂಟಾ? ಏನು? ನೀವು ಮನೇಲಿ ಇಲ್ಲದ ಸಂದರ್ಭದಲ್ಲಿ 4 ಜನ ಬಂದ್ರು ನಮ್ಮ ಮನೆಗೆ. ಎಂತ? 4 ಜನ ಬಂದ್ರು. 4 ಜನ ಇನ್ನೊಬ್ರು ಯಾರು? ಇನ್ನೊಬ್ರು ಯಾರು? 4 ಜನ ಇನ್ನೊಬ್ರು ಯಾರು? ಇನ್ನೊಬ್ರು ಅಂದ್ರೆ ನಾನು ಇಲ್ದೇ ಇರುವತ್ತಿಗೆ ನಮ್ಮನೆಗೆ 4 ಜನ ಗೊತ್ತುಂಟು. ಇಂಥವಳೆ ನೀನು. ನಾನು ಇಲ್ದೇ ಇರೋ ನಮ್ಮನೆಗೆ 4 ಜನ. ಅಯ್ಯೋ ಸ್ವಲ್ಪ ಸುಮ್ಮನೆ ಇರ್ತೀರಾ? 4 ಜನ ಯಾರು ಅಂತ ಕೇಳಿ. ಅದೇ ಇನ್ನೊಬ್ರು ಯಾರು? ಇನ್ನೊಬ್ರು ಸ್ವಲ್ಪ ಹೇಳೋದನ್ನು ಸರಿಯಾಗಿ ಕೇಳಿ. 3 ಜನ ಯಾರು ಅಂತ ಆಗುತ್ತಾಯ್ತ ನೀನು? 3 ಜನ ಯಾರು? ಯಾರು ಅಲ್ಲ, ಬಂದದ್ದೆಲ್ಲಿಂದ? ಎಲ್ಲಿಂದ? ನನ್ನ ಅಪ್ಪನ ಮನೆಯಿಂದ 4 ಜನ ಬಂದದ್ದು ಅಂತ ಹೇಳಿದ್ರು. ಅಪ್ಪನ ಮನೆಯಿಂದ? ಹೌದು. ಇಲ್ಲಿಯವರು ಯಾರು ಅಲ್ಲಲ್ಲ? ಇಲ್ಲಿಯವರಲ್ಲ. ಹಾಗಿದ್ರೆ ಇಲ್ಲಿಯವ್ರಿಗೆ ಅಂತ ಗೊತ್ತಾಗ್ಲಿಲ್ಲಲ್ಲ? ಅವ್ರು ಬಂದದ್ದು. ಅವರು ಬಂದದ್ದು ಯಾರಿಗೂ ಗೊತ್ತಾಗ್ಲಿಲ್ಲ. ನಿಮಗೆ ಗೊತ್ತಾಗ್ಲಿಲ್ಲ. ಯಾಕೆ ಬಂದ್ರು ಅವರು? ಅಯ್ಯೋ ನೀವು ಒಬ್ಬರೇ ಹಾಕೋದು ಯಾಕೆ? ಸಿಟ್ಟು. ಸ್ವಲ್ಪ ಸುಮ್ಮನೆ ಇರ್ತೀನಿ, ನೀವು ಸಿಟ್ಟು ನೋಡಿ. ಮೈ ಮುಟ್ಟಬೇಡ. ಆಯ್ತು. ಹಾಗೆ ಹಾಗೆ ಏನಾಯ್ತು ಹೇಳು. ಆ 4 ಜನ ಬಂದು ಹೇಳಿದಂತದ್ದು ಗೊತ್ತುಂಟಾ? ನಿಮ್ಮ ಅಮ್ಮನಿಗೆ ತೀವ್ರ ಅನಾರೋಗ್ಯ, ಹಾಸಿಗೆಯನ್ನ ಹಿಡಿದಿದ್ದಾರೆ, ಆದಷ್ಟು ಬೇಗ ಬಾ ಅಂತ ಹೇಳಿದ್ರು. ಹೌದಾ? ಸತ್ತೋದ್ಮೇಲೆ ಹೋಗ್ಬೇಕಿತ್ತು. ಯಾರು ಅಮ್ಮ ಸತ್ತೋದ್ಮೇಲೆ ಹೋಗುವುದಾ? ಮತ್ತೆ? ಅಮ್ಮ ಅನಾರೋಗ್ಯದಿಂದ ಇದ್ದಾರೆ ಅಂತ ಆದ್ರ ಮೇಲೆ ಅವರನ್ನು ನೋಡುವುದಕ್ಕೆ, ಅವರನ್ನು ಉಪಚಾರ ಮಾಡುವುದಕ್ಕೆ ಆದಷ್ಟು ಬೇಗ ಹೋಗ್ಬೇಡ್ವಾ? ಸರಿ, ಅವ್ರು ಬಂದ್ರು ಅಮ್ಮನಿಗೆ ಅನಾರೋಗ್ಯ ಅಂತ ಹೇಳಿದ್ರು. ನನ್ನ ಹತ್ರ ಒಂದು ಮಾತು ಹೇಳಿ ಸಾಯ್ಬೋದಿತ್ತಲ್ಲ. ಅಯ್ಯೋ, ನಿಮ್ಮ ಹತ್ರ ಹೇಳಿಕ್ಕೆ ನೀವು ಆ ಸಮಯದಲ್ಲಿ ಮನೇಲಿ ಇರ್ಲಿಲ್ಲ. ಇದ್ರು ಹೊಳೆ ಬದಿಗಲ್ವ ಮನೆ ಬಿಟ್ರೆ? ಗೊತ್ತುಂಟು. ಹಾಗೆ ಹೊಳೆ ಬದಿಯಲ್ಲಿ ಬಂದೆ. ಅಲ್ಲಿ ನೋಡ್ತೇನೆ, ನಾ ಬಟ್ಟೆ ತೊಳಿತಾ ಇದ್ದೆ. ಇಲ್ಲ ನೀವು ಬಟ್ಟೆ ತೊಳಿತಾ ಇರ್ಲಿಲ್ಲ. ನಿಮ್ಮ ಬಟ್ಟೆ ಗಂಟು ಮಾತ್ರ ಇತ್ತು, ನೀವಿರ್ಲಿಲ್ಲ. ನೀವೆಲ್ಲಿ ಹೋಗಿದ್ರಿ ನೋಡಿ, ತಪ್ಪು ಇಲ್ಲೂ ಉಂಟು. ಬಟ್ಟೆ ಹೋಗ್ಲಿಕ್ಕೆ ಅಂತ ಹೇಳುದು ನೀವು ಎಲ್ಲೆಲ್ಲ ಹೋಗುದಾ? ಹಾಗೆ ಹೊರಗಡೆ ಹೋಗಿ ನಾನು ಇನ್ನು ನನ್ನ ಸುದ್ದಿ ಇಲ್ಲ. ಹೇಳ್ಬಾರ್ದು ಹಾಗೆಲ್ಲ ಹೇಳ್ಬಾರ್ದು. ಹಾಗೆ ನಂಬ್ಕೊಂಡಿರ್ತಾರೆ. ನೀವು ನೋಡಿ ನಂಬಿದ್ದಾರೆ ಎಲ್ಲೂ ಹಾಗೆ ಹೇಳುದಲ್ಲ. ಅದೆಲ್ಲ ಎಲ್ಲರೂ ಕೊಟ್ಟು ಒಂದೇ ಆಗ್ತದೆ. ಸುಮ್ಮನೆ ಎಂತ ನಾನು ಇಲ್ದೇ ಇದ್ದೆ ನನ್ನ ಗಂಟಿತ್ತೋಳಾದ್ರೆ ನಾನಿಲ್ಲ. ಬೇರೆ ಬಟ್ಟೆ ತೊಳಿಲಿಕ್ಕೆ ಮತ್ತೆ ಯಾರು ಇಲ್ವಲ್ಲಿ? ಆ ಗಿರಿಜಾ ಯಾರು ಬಂದಿರ್ತಿದ್ರಲ್ಲ ಬಟ್ಟೆ ತೊಳಿಲಿಕ್ಕೆ? ಹಾ ಹೌದು ಹೌದು. ಗಿರಿಜಾ ಇದ್ದಿಲ್ಲ? ಅಲ್ಲಿಗೆ ಹೋದೆ. ನೀವಂತಿಲ್ಲ, ನಿಮ್ಮ ಬಟ್ಟೆ ಗಂಟು ಮಾತ್ರ ಉಂಟು. ಕೆಲವು ಹೊತ್ತಕ್ಕಾದ ನೀವು ಬರ್ಲಿಲ್ಲ. ಇನ್ನು ಗಿರಿಜನಲ್ಲಿ ಹೇಳಿ ಹೋಗೋಣ ಅಂತ ಗಿರಿಜೆ ಹೇಳ್ಬೇಕಿತ್ತ. ಅಯ್ಯೋ, ಅಲ್ಲಿ ಗಿರಿಜನ ಗಂಟಿತ್ತು ಬಿಟ್ರೆ ಗಿರಿಜನ ಇಲ್ಲಿ ನಿಮ್ಮ ಬಟ್ಟೆ ಗಂಟಿತ್ತು, ನೀವಿರ್ಲಿಲ್ಲ. ಅಲ್ಲಿ ಗಿರಿಜನ ಬಟ್ಟೆ ಗಂಟಿತ್ತು, ಗಿರಿಜನ ಆ ಬಟ್ಟೆಗೆ ಗಂಟಿ ಗೊತ್ತಿದ್ದು ಸೀರೆ ಇದ್ದಿತ್ತ ಇಲ್ಲ? ಸೀರೆ ಹತ್ರ ಅದನ್ನ ಸುತ್ಕೊಂಡು ಹೋಗ್ಬೇಕಿತ್ತು ನಾನು. ಸರಿ ಹಾಗೆ ಸೀರೆ ಇತ್ತು ಇಲ್ವ ಅನ್ನುವುದು ಅದು ತಂದು ಗಂಟು ತಂದವರಿಗೆ ಗೊತ್ತಿತ್ತು. ಸರಿ ಸರಿ. ಇನ್ನೇನು ಮಾಡುವುದು ಅಂತ ಅದ್ರಲ್ಲಿ ಒಂದು ಹೆಚ್ಚಿರ್ತದೆ ಯಾವಾಗಾದ್ರು. ಆದ್ರೂ ನಿಮ್ಮ ಹತ್ರ ಹೇಳದೆ ಹೋಗ್ಬಾರ್ದಲ್ಲ, ವಿಷಯ ಹೇಳಿ ಹೋಗ್ಬೇಕು ಅಂತ ಸ್ವಲ್ಪ ಹೊತ್ತು ಕಾದೆ. ಕಾಯ್ಬೇಕು. ನೀವು ಬರ್ಲಿಲ್ಲ. ನಿಮ್ಮ ಹತ್ರ ಹೇಳುವುದೇನು, ನೀವು ಏರಿಕೊಂಡು ಹೋಗಿದ್ರಲ್ಲ, ಮನೆಗೆ ಬಂದವರು ಯಾರಿದ್ದಾರೋ ಅಂತ ಹೇಳು ಕ್ರಮ ಅಲ್ವಾ? ಹಾಗೆ ನಿಮ್ಮ ಹತ್ರ ಹೇಳಲಿಕ್ಕೆ ಆಗ್ಲಿಲ್ಲ ಅಂತ ನಿಮ್ ಬಂದು ಕತ್ತೆ ಹತ್ರ ಹೇಳಿದೆ ವಿಷಯ. ಯಾಕೆ? ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಮನೆಯಲ್ಲಿ ಯಾರು ಇಲ್ಲದೆ ಹೋದಾಗ, ಮನೆಯಿಂದ ಹೋಗುವಂತ ಸಂದರ್ಭದಲ್ಲಿ ಮನೆಯಲ್ಲಿ ಯಾವ ವ್ಯಕ್ತಿ ಇಲ್ಲದೆ ಇದ್ರೆ ಸಾಕಿದ ನಾಯಿ ಹತ್ರ ಒಂದು ವಿಷಯ ಹೇಳಿ ಹೋಗುವ ಕ್ರಮ ಇಲ್ವಾ? ಬೇಡ, ಒಂದು ದನ ಕರುಗಳಲ್ಲಿ ಅದ್ರ ವಿಷಯವನ್ನು ಹೇಳಿ ಹೋಗ್ತೇವೆ. ಸರಿ, ಮನೆಯಲ್ಲಿ ಯಾರು ಇಲ್ಲ ಅಂತಾದ್ರೆ ಆಗ ಹೊಳೆ ಬದಿಯಲ್ಲಿ ನಿಮ್ಮ ಕತ್ತೆ ಮಾತ್ರ ಇತ್ತು. ನಿಮ್ಮ ಹತ್ರ ಹೇಳುವುದು ಅಂತ, ಕತ್ತೆ ಹತ್ರ ಹೇಳುವುದು ಅಂತ ಹೇಳಿದ್ರು. ನಾನು ಒಂದೇ ಕತ್ತಿಯೋ ಒಂದೇ ನಿನಗೆ. ಹಾಗಲ್ಲ, ವಿಷಯ ಹೇಳಲಿಕ್ಕಲ್ಲಿ ಯಾರು ಇರ್ಲಿಲ್ವಲ್ಲ. ಸರಿ, ಹಾ ಹೇಳಿ ಹೋದೆ. ಹೌದು. ಹೋದವಳು ಅಮ್ಮನಿಗೆ ಏನಾಯ್ತು ನೋಡ್ಕೊಂಡು ಹಾಸಿಗೆಯಲ್ಲಿದ್ದಾಳೆ ಅಂತಂದ್ರೆ ಹಾಸಿಗೆ ಎಳೆದು ಬಂದದ್ದು ಹಾಸಿಗೆ ವಿಷಯ ಗೊತ್ತಾ? ನಾನು ಹೋಗಿ ನೀವೊಂದಿರಿ ಮಾರ್ರೆ. ಅಲ್ಲ ಬನ್ನಿ, ನಾನು ಹೋದ 4 ದಿನಕ್ಕೆ ನಮ್ಮ ಅಮ್ಮ ಎಷ್ಟು ಆರೋಗ್ಯವನ್ನು ಚೇತರಿಸಿಕೊಂಡ್ರು ಅಂತ ಗೊತ್ತುಂಟಾ? ಹೌದಾ? ಹೌದಪ್ಪ. ಹಾಸಿಗೆಯಲ್ಲಿ ಮಲಗಿದ ನನ್ನಮ್ಮ ಓಡಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಅಪ್ಪ ಈಗ ರಗಳೆ ಶುರುವಾಯ್ತು ಮತ್ತೆ ಇನ್ನೋಡು ಗೊತ್ತಾಗುದಿಲ್ಲ ಇನ್ನೊಮ್ಮೆ ಎಂತಾಗಲಿ ಅಂತೇಳಿ ಹಾಸಿಗೆ ಮುಳಿದವಳಲ್ಲಿ ಹೋಗ್ತಾಳೆ ಅಂತ ತಿಳ್ಕೊಂಡಿದ್ದೆ. ಅವಳೆಲ್ಲ ಅಷ್ಟು ಪಕ್ಕನೆ ಸಾಯುವುದಿಲ್ಲ. ಅವಳು ಜೀವನದಲ್ಲಿ ಪುಣ್ಯ ಮಾಡೋದು ಹೆಚ್ಚಾಯ್ತಲ್ಲ. ಮತ್ತೆ ನಿನ್ನಂತವಳು ಅಂತ ನಂಗೆ ಕಟ್ಟಿದ್ರಲ್ಲ, ಇದಕ್ಕಿಂತ ದೊಡ್ಡ ಪುಣ್ಯ ಬೇರೆ ಯೋಚನೆ ಮಾಡಿ ಪಕ್ಕನೆ ಸಾಯುವುದಿಲ್ಲ ಅವಳು. ಯೋಚನೆ ಮಾಡಿ, ನನ್ನಂತಳದು ನಿಮಗೆ ಕೊಟ್ಟು ಮದುವೆ ಮಾಡಿದ್ದೆ ಅಂತಾದ್ರೆ ಹಣೆ ಬರಲ್ಲ. ಬೇಡ, ಅಮ್ಮನ ಆರೋಗ್ಯ ಸರಿಯಾಯಿತು ಅಂದ್ಮೇಲೆ ಮನೆಗೆ ಬರ್ಬೋದಿತ್ತಲ್ಲ. ಅಯ್ಯೋ, ಅಮ್ಮನ ಆರೋಗ್ಯ ಸರಿಯಾಯ್ತು ನೋಡ, ಹೀಗೆ ಮನೆಗೆ ಬರ್ಬೇಕು ಅಂತ ಇದ್ರು. ಸ್ವಲ್ಪ ಮೋಸ ಮಾಡ್ಲಿಲ್ಲ ನನಗೆ. ಎಂತ ಸ್ವಲ್ಪ ಸುಮ್ಮನೆ ಮೋಸ ಮಾಡಿದ್ದೆ. ತೋರಿಸಿದ್ ನಿನ್ ತಂಗಿಯನ್ನ ಮದುವೆ ಮಾಡಿಸಿದ್ ನಿನ್ನ
ಹಿರಿ ಭಾವ ಬಂದ್ರು. ಇಡೀ ಬಾವು ಬಂದ. ಸರಿ, ಯಾವಾಗಲೂ ಮನೆ ಕಡೆ ನೋಡ್ಕೊಳ್ಳಿಕ್ಕೆ ಅಲ್ಲಿ ಬರ್ಬೇಕಿತ್ತು. ಅಯ್ಯೋ, ಅವ್ರು ಹೇಳಿದ್ರು ನೀವು ಹೀಗೆ ಹೊರಟದ್ದ ಅಂತ ಕೇಳಿದ್ರು. ನಾನು ಹೊರಟಿದ್ದು ಅಂತ ಹೇಳಿದೆ. ಹಾಗೆಲ್ಲ ಆಗುವುದಿಲ್ಲ, ನಾನು ಬಂದಿದ್ದೆ ಅಪರೂಪದಲ್ಲಿ ನೀವು ಸಿಕ್ಕಿದ್ದೀರಿ, ಒಂದು ಶಾವಿಗೆ ತಿಂದು ಹೋಗುವ ಆಸೆ ಇತ್ತು ನಿಮ್ ಕೈಯಾರೆ ಅಂತ ಹೇಳಿದ್ರು. ಯಾಕೆ ಅವನು ಹೇಳ್ತೆ ಮನೆ ಶಾವಿಗೆ ಮಾಡುದಿಲ್ಲ ಅಂತ? ಹಾಗಲ್ಲ, ನಾನು ಮಾಡುವ ಶಾವಿಗೆ ರುಚಿ ಅಂತ ಅವರಿಗೆ. ಹೌದೌದು, ಮಂಜುಳಾತಂದು ಹಾಕ್ಬೇಕಿತ್ತು ಅವನಿಗೆ. ಹಾಗಲ್ಲ, ಅದೇ ನನ್ನ ಬಾಬಾ ಹೇಳಿದ್ರು ಒಂದು ಶಾವಿಗೆ ಮಾಡಿಕೊಟ್ಟು ಹೋಗು ಅಂತ ಹೇಳಿ. ಮತ್ತೆ ಬಾಬಾ ಒಂದು ಆಸೆ ಪಡ್ತಾ ಇದ್ದಾರಲ್ವಾ, ಆ ಕಾರಣಕ್ಕಾಗಿ ಸರಿ ಮನೇಲಿ ಗಂಡನ್ ಗಂಜಿ ಬೇಯಿಸದೇ ಇದ್ರು ಊಟಿಲ್ಲ, ಅಲ್ಲಿ ಭಾವನಿಗೆ ನಿತ್ಯ ಊಟ ಮಾಡ್ತೀವಿ, ಯಾವಾಗ ರೂಪಕ್ಕೆ ಕೇಳುವುದು. ಶಾವಿಗೆ ಮಾಡುವ ಸುಲಭ ಅಲ್ಲ, ಉಂಡೆ ಕಟ್ಟಬೇಕು. ಶಾವಿಗೆ ಉಂಡೆ ನಾನೇ ಕಟ್ಟಿದ್ದು. ಉಂಡೆ ಕಟ್ಟಿದ್ಯಾರ ನಾನೇ ಒತ್ತಿದ್ದ, ಅದು ಮಾತ್ರ ಭಾವ. ಹೌದಾ? ಕಡೆ ತಿಂತದ್ದೆ ಅವ್ರೆ ಅಮ್ಮನಿಗೆ ಕೊಡ್ಲೇ ಇಲ್ಲ. ಅಯ್ಯೋ, ಎಲ್ಲರಿಗೂ ಕೊಟ್ಕೊಂಡೇ ತಿಂದಿದ್ದೇವೆ. ಬೇಕಾದ್ರೆ ಹಮ್ಮು ಉಂಡೆ ಕಟ್ಟಬೇಕು. ಎಂತ ಹೇಳುದು ನೀವು? ಆಯ್ತು, ಶಾವಿಗೆ ಇಷ್ಟ ಆಗುದು ನಮ್ಮಲ್ಲಿ ಒತ್ತಿದ್ದು ಶಾವಿಗೆ ಮಾಡ್ಲಿಕ್ಕೆ ನಮ್ಮಲ್ಲಿ ಶಾವಿಗೆ ಮಾಡಬಹುದಿತ್ತು ಸ್ವಾಮಿ. ಒತ್ತು ನಿಮಗ್ ಜೀವ ಇಲ್ಲದೆ ನಾನೆಂತ ಮಾಡ್ತೀನಿ? ಕಟ್ಟಿಡುವುದಾ? ಬೇಡ, ಅಲ್ಲಿಂದ ಅದಿಷ್ಟ ಆಯ್ತಲ್ಲ, ಮಾಡಬೇಕಿತ್ತು. ಅಯ್ಯ ಸರಿ, ಆ ದಿನ ಹಾಗಾಯ್ತು. ಆ ಭಾವ ಬಂದ, ಅವ ಶಾವಿಗೆ ತಿಂದ. ಇನ್ನೇನು ಬರಬೇಕೆನ್ನುವುದಾಗಿ ಹೊರಟಲ್ವಾ, ನನ್ನ ಸಣ್ಣ ಬಾಲು ಬಂದ. ಅವ್ರಿಗೆ ಯಾರು ಹೇಳಿದ್ರು ಮಗ? ಹಾ, ನಾನು ಬಂದದಕ್ಕಿಂತ ಬಂದದ್ದಲ್ಲ, ಅಮ್ಮನನ್ನ ನೋಡಬೇಕೆನ್ನುವ ಕಾರಣಕ್ಕಾಗಿ ಬಂದದ್ದು. ದೊಡ್ಡ ಬಾಬನ ಅಂತ ಹೇಳಬೇಕಿತ್ತು, ಸಣ್ಣ ಬಾಬನ ಮನೆಗೆ ಹೋಗಿ ವಿಷಯ ತಿಳಿಸಿ ಹೋಗ್ಬೇಕಿತ್ತು. ಅಲ್ಲ, ನಾನು ಅದೇ ಹೇಳುವಂತ ವಿಷಯ ಯಾರು ತಿಳಿಸಿದ್ರೇನೋ ಗೊತ್ತಿಲ್ಲ. ಅವನು ಬಂದು ಬಿಟ್ಟ. ಬಂದು ನಾನು ನೋಡಿ, ಅಯ್ಯೋ ನೀವು ಈಗ ಹೊರಟಿದ್ದೇಯೋ ಅಂತ ಕೇಳಿದ. ಹೌದು, ನಾನು ಬಂದು ತುಂಬಾ ದಿವಸ ಆಯ್ತು, ಮನೇಲಿ ನನ್ನ ಗಂಡ ಒಬ್ಬರೇ ನನಗಾಗಿ ಕಾದಿರ್ತಾಳೆ, ಹೋಗಬೇಕು ಅಂತ ಹೇಳಿದೆ. ನಿಮ್ಮನ್ನ ನೋಡುವುದೇ ಅಪರೂಪ, ನೀವು ಹೊರಡುವುದೇಯೋ ಅಂತ ಕೇಳಿದ. ಹೊರಡುವುದೇ ಅಂತ ನಿಮ್ಮ ಕೈಯಾರೆ ಒಂದು ತಿಂಡಿ ತಿನ್ನುವ ಆಸೆ ಆಗಿತ್ತು. ಎಲ್ಲರಿಗೂ ಆಸೆ, ಗೊತ್ತಿಲ್ಲ, ಅವರು ಹೇಳಿದ್ರು. ಸರಿ ಅಪ್ಪ, ನಿಮ್ಗೆ ಏನ್ ತಿಂಡಿ ನನ್ನ ಕೈಯಾರೆ ತಿನ್ನುವಂತ ಆಸೆ ಅಥವಾ ನಾನು ಮಾಡಿಕೊಟ್ಟು ತಿನ್ನುವ ಆಸೆ? ಆಗ ಅವ್ರು ಹೇಳಿದ್ದೀನಿ ಗೊತ್ತುಂಟ, ಅವಲಕ್ಕಿ ಕಲ್ಸ್ಕೊಟ್ಟು ತಿಂತಿದ್ದೆ ಅಂತ. ಸರಿ, ಆಮೇಲೆ ಸರಿ ಅಲ್ಲ, ಅವಲಕ್ಕಿ ತಂದು ಮುಂದೆ ಹೀಗೆ ರಾಸೆ ಹಾಕುತ್ತೆ. ಸುಮ್ಮನೆ ಇರುವುದೇ ಇಲ್ಲಪ್ಪ, ಸುಮ್ಮನೆಲ್ಲ ಇರುವುದಿಲ್ಲ. ಅವಲಕ್ಕಿ ತಂದು ಇನ್ನು ಕಲಿಸಬೇಕು ಅನ್ನೋದ್ರಲ್ಲಿ ಪಾಪ ಅವರೇ ಕೈ ಹಾಕಿ ಕಲಿಸಿದ್ರು. ಅವಲಕ್ಕಿ ಕಲಿಸಿದ್ದವ ಸಿದ್ಧತೆ ಮಾಡಿ ಕೊಟ್ಟಿದ್ದು ನಾನು. ಅವಲಕ್ಕಿ ಕಲಿಸಿದ್ದ ತಿಂದಿದ್ದೆ ಭಾವನೆ ಅಲ್ಲೂ ಅವನಿಗೆ ಕೊಡ್ಲಿಲ್ಲ. ಅಯ್ಯೋ, ಭಾವ ತಿನ್ಬೇಕು ಅಂತ ಕೇಳ್ಕೊಂಡಿದ್ರೆ ಆಯ್ತಲ್ಲ, ಮತ್ತಿದ್ದಲ್ಲ ಭಾವದಿಕ್ಳು ಮತ್ತೆರಡು ಜನ ಭಾವದಿಕ್ಳು ಇದ್ರು. ಅವ್ರು ಬರ್ತಾರೇನೋ ಅಂದ್ಕೊಂಡೆ, ಬರ್ಲೇ ಇಲ್ಲ. ಆಮೇಲೆ ಹಾಗೆ ಅಂತೂ ಇನ್ನು ಹೆಚ್ಚು ದಿವಸ ತವರು ಮನೇಲಿ ಇರುವುದು ಸರಿಯಲ್ಲ. ನನ್ನ ಗಂಡ ಒಬ್ಬನೇ ಇದ್ದಾನಲ್ವಾ, ಅವನನ್ನು ಮಾತನಾಡಿಸ್ಬೇಕು, ಅವನ ಜೊತೆ ಇರ್ಬೇಕೆನ್ನುವ ಕಾರಣಕ್ಕಾಗಿ ಇತ್ತ ಓಡೋಡಿ ಬಂದ್ರೆ ಎಂತದ್ದು ಸ್ವಾಮಿ ನಿಮ್ಮದು? ಬಂದ ತಕ್ಷಣ ಕೋಪಗೊಳ್ತಾ ಇದ್ರಿ, ಉರಿದುರಿದು ಬೀಳ್ತಾ ಇದ್ರಿ. ಅಂತ ತಪ್ಪು ನಾನು ಏನು ಮಾಡಿದ್ದೇನೆ ಅನ್ನೋದು ಬೇಡವಾ? ಏನ್ ಮಾಡಿದ್ಯಾ? ಎಷ್ಟು ದಿವಸ ಮನೇಲಿ ಅನ್ಬೇಕಲ್ಲ ಅಲ್ಲವಾ? ಏನು ನಾನು ನನ್ನ ತವರು ಮನೆಗೆ ಹೋಗಿರಬಹುದು. ಹೌದು, ಈಗ ನೀವು
ಗೊತ್ತಿಲ್ಲ ಎಂತ ಅವನಂತೆ ಆಗ ಆ ರೀತಿ ಕತ್ತೊಯ್ದ ಸೀತೆಯನ್ನ ಮತ್ತೆ ಒಂದು ಕೂಡಿ ಸಂಸಾರ ಮಾಡ್ತಾ ಇದ್ದಾನೆ ಅವನು. ಹಾಗಾಗಿ ನೀ ಅಪ್ಪನ ಮನೆಗೆ ಒಂದು ವರ್ಷ ಇದ್ರೆ ಏನು ಮಾಡಲಿ, ನಾನು 15 ದಿನ ಅಪ್ಪನ ಮನೇಲಿ ಇದ್ದು ಬಂದ್ರೆ ನಿಮ್ಗೆ ಅಷ್ಟು ದೊಡ್ಡ ಸಿಟ್ಟು ಬರುವುದಾ? ಅಷ್ಟು ದೊಡ್ಡ ಸಿಟ್ಟು ನಂಗೆ. 15 ದಿವಸ ಅಪ್ಪನ ಮನೆಗೆ ಹೋದ್ರು ನಿನ್ ಜೊತೆ ನಾ ಸಂಸಾರ ಮಾಡ್ಬೇಕು. ಏನು ರಾಮನಂತೆ ಹುಚ್ಚ ನಾನು ಅಂತ ಮಾಡ್ಕೊಂಡ್ಯಾ? ಆ ರಾಮನಾಗ ನನಗೆ ಹುಚ್ಚಲ್ಲ. ಆ ಅಪಹರಿಸಿದ ಸೀತೆ ಎಲ್ಲೋ ಇದ್ರು, 1 ವರ್ಷದಲ್ಲಿದ್ರು, ಆಮೇಲೆ ಮತ್ತೆ ಅವಳ ಜೊತೆ ಸಂಸಾರ ಮಾಡ್ಲಿಕ್ಕೆ ನೀನು ರಾಮದೇವರಾಗ ಹುಚ್ಚಲ್ಲ ನನಗೆ. ಅತ್ಯಂತ ಆಗ್ಲೇಬೇಕು. ಈ ಮನೇಲಿ ಉಳಿಲಿಕ್ಕಿಲ್ಲ, ಈ ಮನೇಲಿ ಇರ್ಲಿಕ್ಕಿಲ್ಲ. ಬಟ್ಟೆ ಎಲ್ಲ ಇದು ಇದ್ರ ನೋವು ಅಂತ ಗೊತ್ತಿಲ್ಲ. ಹೊರಟ್ರೆ ಹೋಗ್ತಿಲ್ವಾ? ಹೋಗ್ಬಿಟ್ಟಿಲ್ಲ. ಈಗ ಮನೆ ಒಳಗೆ ನಾನು ಹೋಗುವುದು, ನೀವು ಮನೆ ಹೊರಗೆ. ಅಗತ್ಯ ಇದ್ದಷ್ಟು ಒಳಗೆ ಕರ್ಕೊಳ್ತೇನೆ. ಚಳಿಯಲ್ಲಿ ಬಿಟ್ಕೊಳ್ಳಿ. ಮತ್ತೇನಾದ್ರೂ ಒಂದು ಕಾಲ ಬಂತು ಅಂತಾದ್ರೆ ಜಾಗ್ರತೆ ಜತನ. ನನ್ನ ತಂಗಿ ಬೇಕಿತ್ತಂತೆ, ನನ್ನ ಕೊಟ್ಟಂತೆ ಹೆಚ್ಚು ನಿಮಗೆ ನನ್ನ ತಂಗಿ. ಮಾತಾಡಿದ್ರೆ ಜಾಗ್ರತೆ. ನಿಜವಾಗ್ಲೂ ನಮ್ಮ ಕುಲಕ್ಕೆ ನಿಮ್ಮ ಅಮ್ಮನು ಕೊಡುದಲ್ಲ. ಜಾಗ್ರತೆ ಇನ್ನೊಂದ್ಸಲಿ ಬಟ್ಟೆಲ್ಲ ಒಡಿಸೋ. ಹೊರಬಂದಿ ಅಡಿಗಳು ನೀವು ಹಂಗೆ ಹೇಳ್ಬೇಡಿ ಮಾಡ್ರಿ. ಅವಳು ಹೋದ್ಲ ಹೋಗಿ ಅವರೆಲ್ಲ ನೆನಪು ಮಾಡ್ತಾ ಎಲ್ಲ ಹೀಗೆ ಆಯ್ತು. ನಮ್ಮ ಮುಂದೂಡಿ ಆಮೇಲೆ ಇವರಿಲ್ಲ. ಒಳ್ಳೆ ಬೀಳು ಹೊತ್ತಿಗೆ ಇವ್ರು ತಪ್ಪಲಿಕ್ಕೂ ಇಲ್ಲ, ಸುದ್ದಿಗೂ ಇಲ್ಲ. ಪಾಪ ಅವರು ಬೇಗ ಹೋಗ್ತಿದ್ರೆ ಇನ್ನು ಅವ್ರ ಮೇಲೆ ಎಂತ ಕಥೆ. ಆದ್ರೂ ನೋಡಿ ಮರ್ಯಾದೆ ಉಳಿಸ್ಕೊಂಡೆ ನಾನು. ಮರ್ಯಾದೆ ಉಳಿಸ್ಕೊಂಡೆ. ಮಾನ ಹೋದ್ರು ಮರ್ಯಾದೆ ಹೋಗ್ಲಿಲ್ಲ. ಎಂತ ಹೊಡೆದದ್ದು ಮಾರ್ರೆ. ಅವಳು ಪೆಟ್ಟು ಈ ರೀತಿ ಪೆಟ್ಟು ಒಳ್ಳೆ ನಮ್ಗೆ ಗೊತ್ತಿಲ್ಲ. ಅಪ್ಪನ ಮನೆಗೆ ಹೋಗಿ ಹೊತ್ತಿರಲಿಲ್ಲ, ಶಾಮಿಗೆ ತಿಂದು ಅವಲಕ್ಕಿ ತಿಂದು ಏನು ಶಕ್ತಿ ಬಂತು ಮಾರ್ರೆ. ಎಂತ ಪೆಟ್ಟು ಮಾಡಿದೆ ಈಗ. ಅಯ್ಯಪ್ಪ, ಒಂದೊಂದು ಬುದ್ಧಿತ್ತು ಅಂದ್ರೆ ಎಂತ ಅದ್ರ ಹೊರಗಡೆ ಇದ್ದ ಓಡಾಡ್ತಾ ಇದ್ದವ್ರು ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ನಾ ಸಾಕಬೇಕಾ ಕೇಳಿ ನೋಡಿದವರು ಅಥವಾ ಕೇಳಿದವರು ಅಂತ ತಿಳ್ಕೊಳ್ತಾರೆ. ಈ ಮಡಿವಾಳ ಕ್ರೋಧನ ಗೆಳತಿಗೆ ಸರಿ ಹೊಡೆದ ಮನೆಗೆ ಹೋದದಕ್ಕೆ
ಅವಳು ಹೇಗಿದ್ರೆ ಒಳಗೆ ಹೋಗಿದ್ದಾಳೆ ಹೊರಗೆ ಬರುವುದಿಲ್ಲ, ಪೆಟ್ಟು ತಿಂದು ಒಳಗಿದ್ದಾಳೆ ಹೊರಗೆ ಬರುವುದಿಲ್ಲ ಅಂತ ತಿಳ್ಕೊಳ್ತಾರೆ. ಮಾನ ಹೋದ್ರು ಮರ್ಯಾದೆ ಉಳಿಸ್ಕೊಂಡಿದ್ದೇನೆ. ಯಾರಿಗೂ ನೀವೊಂದು ಹೇಳ್ಬೇಡಿ. ಇಲ್ಲ